ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಭೋಜನ ಶಾಲೆ ದೇವರದ್ದು ನಿಮಗೆ ಮಂಗಳಾರತಿ ಮಾಡೋದನ್ನೆಲ್ಲ ಹಾಕಿದೆ. ನಾನು ಪ್ರಸಾದ ತಗೊಂಡು ಬಂದೆ. ಸ್ವಾಮೀಜಿ ಪೂಜೆ ಮಾಡೋದೆಲ್ಲ ನೋಡಿದರೆ ತಾನೇ. ನೆಕ್ಸ್ಟ್ ನೋಡಿ, ನಿನ್ನೆ ನೋಂಪಿದ್ದು ಕೆಲವು ವೀಡಿಯೋ ಎಲ್ಲ ಬಾಕಿ ಇತ್ತು. ನಾನು ಅನಂತೇಶ್ವರಕ್ಕೆ ಹೋದಾಗ ಅಲ್ಲಿ ಅಲಂಕಾರ ಅದನ್ನೆಲ್ಲ ಹಾಕ್ಕೊಂಡು ಬರ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಭಾದ್ರಪದ ಮಾಸದ ಶುರುವಿಗೆ ನಿಮಗೆ ಚೌತಿ, ದೊಡ್ಡ ಚೌತಿ ಬರುತ್ತೆ. ಎರಡನೇದಾಗಿ ಚತುರ್ದಶಿಗೆ ನೋಂಪು ಅಂದರೆ ಅನಂತನ ಚತುರ್ದಶಿ ಬರುತ್ತೆ. ಅನಂತೇಶ್ವರದಲ್ಲಿ ತುಂಬ ಗಮ್ಮತ್ತಾಗಿ ಮಾಡ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ನಾಳೆಯಿಂದ ಪಿತೃಪಕ್ಷ ಆರಂಭ, ನೀವು ನೋಡ್ಬೋದು. ಎಲ್ಲರೂ ಪಿತೃ ಕಾರ್ಯಗಳನ್ನು ನೀಟಾಗಿ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ನೀವು ಮಾಡ್ಕೊಂಡು ಬನ್ನಿ. ನಮ್ಮದು ನಾವು ಮಹಾಲಯ ಅಮಾವಾಸ್ಯೆಗೆ ಮಾಡ್ತೇವೆ ನಾವು. ಅನಂತೇಶ್ವರ ವಿಡಿಯೋ ನೋಡ್ಕೊಂಡು ಬನ್ನಿ ಆಯಿತಾ. ಅಲ್ಲಿ ಯಾವುದೋ ಹೋಮ ನೇಮಗಳು ನಡೀತಾ ಇತ್ತು, ಅದರ ಸ್ವಲ್ಪ ಚಿತ್ರೀಕರಣ ಮಾಡಿದೆ. ಆ ಮಂಡಲ ತುಂಬ ಚೆನ್ನಾಗಿತ್ತು, ನೋಡ್ಕೊಂಬನ್ನಿ. ಎಷ್ಟು ಚೆನ್ನಾಗಿದೆಯಲ್ವಾ? ನಾವು ಹೆಣ್ಣು ಮಕ್ಕಳಿಗೆ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ ನೋಡಿ. ಅನಂತೇಶ್ವರದ ಹೊರಗಿಂದ ನೋಡಿ, ಒಳಗೆ ಆವರಣದಲ್ಲಿ ಇದು ಹಾಕಿರುವಂಥ ಹೂವಿನ ಅಲಂಕಾರ. ಅನಂತಾಸನ ದೇವರಿಗೆ ಹೂವಿನ ಅಲಂಕಾರ ಅಂದರೆ ತುಂಬ ಪ್ರೀತಿಯಂತೆ, ಅದಕ್ಕೋಸ್ಕರ ವರ್ಷವೂ ಮಾಡ್ತಾರೆ ಇಲ್ಲಿ. ಇದು ಹೊರಗಿನ ಆವರಣದಲ್ಲಿ ಆ ಕೆಂಪು ಅಂದರೆ ಗೆಂದಾಳಿ ಅಂತೀವಿ ನಾವು, ಆ ಕೆಂಪುದು ಬೊಂಡ ಇದೆಯಲ್ಲ, ಅಂದರೆ ಎಳ್ನೀರನ್ನು ಯೂಸ್ ಮಾಡಿಕೊಂಡು, ಸೇವಂತಿಗೆ ಎಲ್ಲ ಹೂ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ನೋಡಿದ್ರಲ್ವಾ? ಅನಂತೇಶ್ವರದ ಅಲಂಕಾರ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹಾಕ್ತಾರೆ ಅನಂತೇಶ್ವರ ದೇವರಿಗೆ. ತುಂಬ ವಿಶೇಷ ಅಲ್ಲಿ ದೇವರಿಗೆ ಹೂವಿನ ಅಲಂಕಾರವೂ ತುಂಬ ಇಷ್ಟ. ಅದರ ನಂತರ ನಾನು ನಮ್ಮ ಆತ್ಮೀಯರೊಬ್ಬರು ನನಗೆ ಕರೆ ಕೊಟ್ಟಿದ್ದರು ಅನಂತನ ವ್ರತಕ್ಕೆ. ನಾನು ಅಲ್ಲಿಗೆ ಹೋಗಿದ್ದೆ. ತುಂಬ ಪುಣ್ಯದಾಯಕ ಆ ವ್ರತದ ಪೂಜೆಯನ್ನೆಲ್ಲ ನೋಡುವಂಥದ್ದು. ಕರೆದ್ರೆ ಯಾರೂ ಬರಲ್ಲ ಅಂತ ನಾನು ಅಲ್ಲಿಗೆ ಹೋಗಿದ್ದೆ, ಪ್ರಸಾದ ತಗೊಂಡ್ಬಂದೆ. ಅಲ್ಲಿ ಪೂಜೆನೂ ಹಾಕಿದ್ದೀನಿ ನೋಡಿ, ಪ್ರಸಾದನೂ ಸ್ವಲ್ಪ ಚಿತ್ರೀಕರಣ ಮಾಡ್ಕೊಂಡ್ಬಂದಿದೆ, ಅದನ್ನೂ ಹಾಕಿದೆ. ಅದ್ಭುತವಾಗಿ ಪೂಜೆ ಮತ್ತು ಪ್ರಸಾದದ ವ್ಯವಸ್ಥೆ ಮಾಡಿದ್ರಲ್ಲಿ ನೋಡ್ಕೊಂಡ್ಬನ್ನಿ. ಅನಂತರ ವ್ರತದ ಪೂಜೆ ಮತ್ತು ಪ್ರಸಾದ ನೋಡಿಕೊಂಡು ಬಂದಲ್ಲ ನೋಡಿ. ಬೆಳಗ್ಗೆ ತಲೆಗೆ ಎಣ್ಣೆ ಹಾಕಿ, ಮುಂಚಿನ ಹೊತ್ತು ನಾನು ಹಾಕಿದ್ದೆಲ್ಲ, ಬೆಳಗ್ಗೆ ತಲೆಗೆ ಎಣ್ಣೆ ಹಾಕಿದಾಗ ತುಂಬ ಕಪ್ಪು ಕಾಣಿಸುತ್ತೆ. ಕೆಲವ್ರ ತಲೆಗೆ ಬೇರೆ ಕಲರ್ ಏರುತ್ತೆ ಅಂತ, ಕಪ್ಪು ಕಲರ್ ಏರುತ್ತೆ. ಕೆಲವು ಕೂದಲಿಗೆ 2-3 ಸಲ ಹಾಕಬೇಕಾಗತ್ತೆ. ನಂದು ಕೂದಲು ಅಷ್ಟೇ, ಎದುರಿಂದ ತುಂಬ ಬೆಳ್ಳ ಕಾಣಿಸುತ್ತೆ, ಹಿಂದ್ಗಡೆಯಿಂದ ತುಂಬ ಕಪ್ಪು ಕಾಣಿಸುತ್ತೆ. ನೀವು ನೋಡ್ಬೋದು ನೀಟಾಗಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಹಾಕಿ ನೋಡಿ ಹೇಗಾಯಿತು ಅಂತ ಹೇಳಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಇಂಡಿಗೋ ಪೌಡ್ರೆಲ್ಲ ಹಾಕೋದನ್ನು ಮರಿಬೇಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ನನ್ನ ಕೂದಲು ಎಷ್ಟು ತುದಿ ತನಕ ಕಪ್ಪಾಗಿದೆ ಅಂತ. ಇಲ್ಲಿ ಮಾತ್ರ ಬೆಳ್ಳಗಾಗ್ತಾ ಬರ್ತದೆ, ನೀವು ನೋಡ್ಬೋದು. ಆನಂತರ ತಲೆಗೆ ಎಣ್ಣೆ ಹಾಕೋದ್ರಿಂದ ನಿಮಗೆ ಒಂದು ನಿದ್ದೆ ಚೆನ್ನಾಗಿ ಬರುತ್ತೆ. ಕೂದಲು ಬೆಳವಣಿಗೆ ಉದ್ದ ಆಗದಿದ್ರೂ ಇದ್ದ ಕೂದಲು ಆ್ಯಸ್ ಇಟ್ ಈಸ್ ಇರುತ್ತೆ. ಅಂದರೆ ಜಾಸ್ತಿ ಉದುರೋದು, ತಲೆ ಹೊಟ್ಟು ಜಾಸ್ತಿ ಆಗೋದು ಇದೆಲ್ಲ ಆಗೋದಿಲ್ಲ. ತಲೆಗೆ ತುಂಬ ತಂಪು. ಇದನ್ನ ಸ್ವಲ್ಪ ಎಣ್ಣೆನ ಸ್ವಲ್ಪ ತೆಗೆದು ಹೊಕ್ಕುಳಿಗೆ ಹಚ್ಕೊಳ್ಳಿ. ತಲೆಗೆ ನಾವು ಯಾವ ಎಣ್ಣೆ ಹಾಕ್ಕೋತೀವೋ ಸ್ವಲ್ಪ ತಲೆಗೆ ಎಣ್ಣೆ ಹಾಕೋ ಹೊಕ್ಕುಳಿಗೆ ಹಚ್ಕೊಳ್ಳಿ. ಕಾಲು ಒಡೆಯೋದು ನಿಮಗೆ ಕಡಿಮೆ ಆಗುತ್ತೆ. ಆವಾಗ
ತಲೆ ನೋಡ್ಬೋದು ನೀವು, ನನ್ನ ಕೂದಲು ನೋಡಿ ಎಷ್ಟು ಕಪ್ಪಾಗಿದೆ. ನಾನು ದಿನ ಹಾಕ್ತಾ ಇರೋದ್ರಿಂದ ತುದಿ ಎಲ್ಲ ನೋಡಿ ಬೆಳ್ಳಗೆ ಆಗಿಲ್ಲ, ಇಲ್ಲಿ ಮಾತ್ರ ಬೆಳ್ಳಗಾಗಿದೆ. ಅದು ನೀವು ನೋಡ್ಕೊಂಬರ್ಬೋದು. ನಾನು ಬರ್ದಿಟ್ಕೊಂಡಿದ್ದೀನಿ ಏನೆಲ್ಲ ಹೇಳಬೇಕು ನಿಮಗೆ ಅಂತ ನೋಡಿ. ಆನಂತರ ನನ್ನ ಚಾನಲ್ನ ತುಂಬ ಜನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ನನಗೆ ಈ ಥರ ಹೋಮ್ ರೆಮಿಡೀಸ್ ಎಲ್ಲ ಹಾಕೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ನಾನು ಚಿಕ್ಕಂದಿಲ್ದು ಮಾಡ್ಕೊಂಬಂದಂಥ ಕೆಲವು ರೆಮಿಡೀಸ್, ತಲೆಗೆ ಎಣ್ಣೆ ಹಾಕೋದೆಲ್ಲ ನಿಮಗೆ ಹೇಳಿದ್ನಲ್ಲ. ಹಾಗೆಯೇ ಇನ್ನೂ ನನ್ನ ಹತ್ರ ತುಂಬ ರೆಮಿಡೀಸ್ ಎಲ್ಲ ಇದೆ ಶೀತಕ್ಕಾಗುವ ಮದ್ದೆಲ್ಲ. ಅಲ್ಲಿ ನಾನು ಹೇಳ್ತಾ ಬರ್ತೀನಿ, ಶೀತಕ್ಕೆ ಜ್ವರಕ್ಕೆ ನಮ್ಮ ಮನೆಯಲ್ಲೇ ಯಾವ ಥರ ಮದ್ದು ಮಾಡ್ಬೋದು ಅಂತ. ನನಗೆ ತುಂಬ ಹುಮ್ಮಸ್ಸು ಕೊಡಬೇಕು, ನನಗೆ ಸಪೋರ್ಟ್ ಮಾಡಬೇಕಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರಿಗೆ ಅವರಿಗೆ ಬೇಕಾದವ್ರಿಗಿಂತ ಶೇರ್ ಮಾಡಿಕೊಳ್ಳಿ. ನೆಕ್ಸ್ಟ್ ಏನು ಗೊತ್ತಾ, ಲೈಕ್ ಕೊಡಿ, ಕಾಮೆಂಟ್ಸ್ ಮಾಡಿ. ನನಗೆ ನಿಮ್ಮ ಮನಸ್ಸಲ್ಲಿ ಏನುಂಟು ನನಗೆ ಗೊತ್ತಾಗೋದಿಲ್ಲ, ಕಾಮೆಂಟ್ಸ್ ಮಾಡಿ ಆಯಿತಾ. ಧನ್ಯವಾದಗಳು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ತುಂಬ ಅಡುಗೆ ವಿಡಿಯೋ ಮಾಡಿರ್ತೀನಿ, ಮುಂದೆ ಹಾಕ್ತೀನಿ ಅಂತ.